ಎಲ್ರಿಗೂ ನಮಸ್ಕಾರ. ನಾನು ಚಿದಾನಂದ ಬೈಲಾಡಿ ಅಂತ ನ್ಯಾಯವಾದಿಯಾಗಿದ್ದೇನೆ ಮತ್ತು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ದೇಶಕನಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ನಿರ್ದೇಶಕರಲ್ಲಿ ಓರ್ವರಾದ SRK ಲ್ಯಾಡರ್ಸ್ ಇದರ ಮಾಲಕರಾದ ಕೇಶವ್ ಅಮೆಯವರು ತನ್ನ ಉದ್ಯಮವನ್ನು ಪ್ರಾರಂಭಿಸಿ ಇಲ್ಲಿಗೆ 25ನೇ ವರ್ಷವನ್ನು ಆಚರಿಸ್ತಾ ಇದ್ದಾರೆ. ರಜತ ಮಹೋತ್ಸವ. ಬಹಳ ಬಡತನದಿಂದ ಬಂದಂತಹ ವ್ಯಕ್ತಿ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಥ ಕೆಲಸ ಕಾರ್ಯಗಳು ಆಗಿದೆ. ತನ್ನ ಸ್ವಂತಿಕೆಯಲ್ಲಿ ಬದುಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಗವಿಕಲ ಅಂತ ಆಗಿದ್ದರೂ ಕೂಡ ಅದನ್ನು ತೋರಿಸದೆ ತನ್ನ ಜೀವನದಲ್ಲಿ ಸಾಧನೆಯನ್ನು ಮಾಡುವಂಥವರು ಮೇರು ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರೇ ಹೇಳಿದಾಗೆ ರಜೋತ್ಸವ ಮಹೋತ್ಸವವನ್ನು ಅವರ ಸಾಧನೆ ಅಂತ ಮಾಡುತ್ತಿಲ್ಲ, ಅವರು ತನ್ನ ಈ ಉದ್ಯಮಕ್ಕೆ ಸಹಕಾರವನ್ನಿತ್ತ ಎಲ್ಲರನ್ನು ಸ್ಮರಿಸುವಂಥ ಕೆಲಸ ಕಾರ್ಯಗಳು ಇದರ ಮೂಲಕ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಕೂಡ ಅವರ ಮನೆ ಅಂದರೆ ಕೊಯ್ಲದಲ್ಲಿರುವ ಕಲಾಯಿಗುತ್ತು ಮನೆಯಲ್ಲೇ ಈ ಕಾರ್ಯಕ್ರಮ ಆಗ್ತಾಯಿದೆ. ಇದೊಂದು ಇಷ್ಟರವರೆಗೆ ಆಗದಂಥ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಹಲವಾರು ಮಂದಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟ, ಅದರಲ್ಲಿ ವಿಶೇಷವಾಗಿ ಕೃಷಿಕರಿಗೆ ಬೇಕಾದಂತಹ ಎಲ್ಲ ಸಲಕರಣೆಗಳನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ತನ್ನ SRK ಸಂಸ್ಥೆಯ ಮೂಲಕ ಕೊಡ್ತಾ ಇದ್ದಾರೆ. ಇದು ಮುಂದಕ್ಕೆ ಇನ್ನಷ್ಟು ಸಾಕಷ್ಟು ಬೆಳವಣಿಗೆ ಆಗಲಿ, ಮುಂದಕ್ಕೆ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಕಾಲಘಟ್ಟ ಕೂಡ ಬರಲಿ ಅಂತ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಶುಭವನ್ನು ಹಾರೈಸ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.